ಆಗಿದೆ ನೋಡಿ ಮಾತಾಡಿ, ನಿಮಗೆ ಹೋಸ್ಟ್ ಮಾಡ್ತೀನಿ ಬ್ಯಾಕ್. ಪ್ರೇಯರ್ ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಪಾದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಸಾದ್ವೈತ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಗಣಲಲಿತ ಶ್ರೀ ವಿಶಾಖಾನ್ವಿತಾಂಶ್ಚ ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ನಮೋ ಬ್ರಹ್ಮಣ ವಾಂಚ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಾಮ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ಶ್ಲೋಕ ಕಲಿಯುವ ತರಗತಿಗೆ ಸ್ವಾಗತ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಮಂದಿರ ಆಯೋಜಿಸಿದ ಭಗವದ್ಗೀತೆ ಶ್ಲೋಕ ಕಲಿಯುವ ತರಗತಿಗೆ ಎಲ್ಲರಿಗೂ ಸ್ವಾಗತ. ನನಗೆ ಅರ್ಹತೆ ಇಲ್ಲದಿದ್ದರೂ ನನಗೆ ಅವಕಾಶ ಮಾಡಿಕೊಟ್ಟ ನಮ್ಮ ನಾಮನಿಷ್ಠ ಪ್ರಭುಜಿ ಶ್ರೀ ರಾಧಾ ಗೋವಿಂದ ಮಂದಿರದ ಪ್ರೆಸಿಡೆಂಟರಾದ ಶ್ರೀ ನಾಮನಿಷ್ಠ ಪ್ರಭುಜಿಗೆ ಮತ್ತು ನಿಮ್ಮೆಲ್ಲರ ಕೃತಜ್ಞತೆಯನ್ನು ಸಲ್ಲಿಸಿ ಮತ್ತು ಶ್ರೀಲ ಪ್ರಭುಪಾದರು ಹಾಗೂ ಎಲ್ಲ ಗುರುಗಳಿಗೆ ನಮ್ಮ ನಮನಗಳನ್ನು ಸಲ್ಲಿಸಿ ಶ್ಲೋಕದ ತರಗತಿಯನ್ನು ಆರಂಭಿಸೋಣ. ನಿನ್ನೆ ನಾವು ಮೊದಲನೇ ಅಧ್ಯಾಯದ 6 ಶ್ಲೋಕಗಳನ್ನು ಕಲಿತಿದ್ವಿ. ಇವತ್ತಿಂದ ನಾವು 7ನೇ ಶ್ಲೋಕನ ಶುರು ಮಾಡೋಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶೇರ್ ಮಾಡ್ತೀನಿ. ಮಾಡ್ತೀವಲ್ವಾ ಮಾತಾಜಿ? ಹಾ, ಮಾಡ್ತೀನಿ ಮಾತಾಜಿ. ಒಂದು ನಿಮಿಷ. ಅದು ಹೋಸ್ಟ್ ಇನ್ನೊಂದು ಕೊಟ್ಟಾಗಿತ್ತು. ಅಟೆಂಡೆನ್ಸ್ ನೀವು ಹಾಕಿ ಮಾತಾಜಿ, ನಾನು ಇದನ್ನು ಮಾಡ್ತೀನಿ. ಹರೇ ಕೃಷ್ಣ. ಇವತ್ತು ಶ್ಲೋಕ 7 ಶುರು ಮಾಡೋಣ. ಅಸ್ಮಾಕಂ ಎಲ್ಲ ರಿಪೀಟ್ ಮಾಡಿ. ಹರೇ ಕೃಷ್ಣ. ಎಲ್ಲ ರಿಪೀಟ್ ಮಾಡಿ. ಅಸ್ಮಾಕಂ ತು ವಿಶಿಷ್ಟಾಃ ಯೇ ತಾನ್ ನಿಬೋಧ ದ್ವಿಜೋತ್ತಮ ನಾಯಕ ಮಮ ಸೈನ್ಯಸ್ಯ ಸಂಜ್ಞಾರ್ಥಂ ತಾನ್ ಬ್ರವೀಮಿತೆ. ಅಸ್ಮಾಕಂ ತು ವಿಶಿಷ್ಟಾಯೇ
अस्माकं तु विशिष्टाये तान् निबोध द्विजोत्तमा तान्निबोध द्विजोत्तमा नायका मम सैन्यस्य नायक मम सैन्यस्य संज्ञार्थं तान् ब्रवीमि ते सैन्यार्थं तान् ब्रवीमि अस्माकं तु विशिष्टाये तान् निबोध द्विजोत्तमा अस्माकं तु विशिष्टाये तान् निबोध द्विजोत्तमा नायका मम सैन्यस्य संज्ञार्थं तान् ब्रवीमि ते नायक मम सैन्यस्य अस्माकं तु विशिष्टाये तान् निबोध द्विजोत्तमा नायका मम सैन्यस्य संज्ञार्थं तान् ब्रवीमि ते अस्माकं तु विशिष्टाये निबोध द्विजोत्तमा नायका मम ಅನುವಾದದಲ್ಲಿ ಏನು ಹೇಳ್ತಾರೆ, ಬ್ರಾಹ್ಮಣೋತ್ತಮರೇ, ನಿಮಗೆ ತಿಳಿಸಲೆಂದು ನನ್ನ ಸೈನ್ಯವನ್ನು ನಡೆಸಬಲ್ಲ ವಿಶೇಷ ಅರ್ಹತೆ ಇರುವ ನಾಯಕರ ವಿಷಯವನ್ನು ಹೇಳ ಬಯಸ್ತೇನೆ ಅಂತ ಹೇಳ್ತಾ ಇದ್ದಾನೆ. ಎಲ್ರಿಗೂ ನಾನು ನಮ್ಮ ಸೈನ್ಯದ ನಾಯಕರ ಅರ್ಹತೆ ಬಗ್ಗೆ ಹೇಳ್ತೀನಿ, ಅವ್ರ ವಿಷಯ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಟ್ಯೂನ್ನಲ್ಲಿ ಕಲ್ಯಾಣ. अस्माकं तु विशिष्टाये तान् निबोध द्विजोत्तमा नायका मम सैन्यस्य संज्ञार्थं तान् ब्रवीमि ते अस्माकं तु विशिष्टाये तान् निबोध द्विजोत्तमा नायका मम सैन्यस्य संज्ञार्थं तान् ब्रवीमि ते पूरा श्लोक. अस्माकं तु विशिष्टाये तान् निबोध द्विजोत्तमा नायका मम सैन्यस्य संज्ञार्थं तान् ब्रवीमि ते अस्माकं तु विशिष्टाये तान् निबोध द्विजोत्तमा नायका मम सैन्यस्य संज्ञार्थं तान् ब्रवीमि ते अस्माकं तु विशिष्टाये तान् निबोध द्विजोत्तमा नायका मम सैन्यस्य संज्ञार्थं तान् ब्रवीमि ते अस्माकं तं विशिष्टाये तान् निबोध द्विजोत्तमा नायका मम सैन्यस्य नायका मम सैन्यस्य ನೆಕ್ಸ್ಟ್ ಶ್ಲೋಕ 8 ಹೋಗೋಣ. ಭವಾನ್ ಭೀಷ್ಮಶ್ಚ ಭಗವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯಃ ಅಶ್ವತ್ಥಾಮ ವಿಕರ್ಣಶ್ಚ ಸೌಮದತ್ತಿಸ್ತಥೈವ ಚ ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯಂ
ಸಮತಿಂ ಜಯಃ ಕೃಪಶ್ಚ ಸಮತಿಂಜಯಃ ಅಶ್ವತ್ಥಾಮ ವಿಕರ್ಣಶ್ಚ ಅಶ್ವತ್ಥಾಮಾವಿಕರ್ಣಶ್ಚ ಸೌಮದತ್ತಿಸ್ತಥೈವ ಚ ಸೌಮ್ಯದತ್ತಿಸ್ತಥೈವ ಚ ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮತಿಂಜಯಃ ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಅಶ್ವತ್ಥಾಮ ವಿಕರ್ಣಶ್ಚ ಸೌಮದತ್ತಿ ತಥೈವ ಚ ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮತಿಂಜಯಃ ಅಶ್ವತ್ಥಾಮ ವಿಕರ್ಣಶ್ಚ ಸೌಮದತ್ತಿಸ್ತಥೈವ ಚ ಭಗವಾನ್ ಯಾರೋ ಒಬ್ರು ಭಗವಾನ್ ಅಂದ್ರು, ಭಗವಾನ್ ಅಲ್ಲ ಭವಾನ್. ಭವಾನ್ ಇಲ್ಲಿ ಅನುವಾದ ಒಂದ್ಸಲಿ ಓದೋಣ. ಇಲ್ಲಿರುವವರು ತಾವು, ಭೀಷ್ಮರು, ಕರ್ಣ, ಕೃಪಾ, ಅಶ್ವತ್ಥಾಮ, ವಿಕರ್ಣ, ಸೋಮದತ್ತನ ಮಗನಾದ ಭೂರಿಶ್ರವ ಇವರೆಲ್ಲ ಯಾವಾಗಲೂ ಯುದ್ಧದಲ್ಲಿ ವಿಜಯಿಗಳಾಗುವವರು. ಇಲ್ಲಿರೋರೆಲ್ಲ ಇವ್ರ ಹೆಸರುಗಳೆಲ್ಲ ಹೇಳ್ಬಿಟ್ಟು ಅವರೆಲ್ಲ ಯುದ್ಧದಲ್ಲಿ ಯಾವಾಗಲೂ ವಿಜಯ ಗಳಿಸೋರೇನೆ ಅಂಥವರೇ ಇರೋದು ನಮ್ಮ ಇದರಲ್ಲಿ ಬ್ಯಾಟಲಲ್ಲಿ ನಮ್ಮ ಕಡೆ ಇರೋದು ಅಂತ ಹೇಳ್ತಾ ಇದ್ದಾರೆ. ಟ್ಯೂನಲ್ ಕಲ್ಯಾಣ. ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯಃ ಅಶ್ವತ್ಥಾಮ ವಿಕರ್ಣಶ್ಚ ಸೌಮದತ್ತಿಸ್ತಥೈವ ಚ ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯಃ ಅಶ್ವತ್ಥಾಮ ವಿಕರ್ಣಶ್ಚ ಸೌಮದತ್ತಿಸ್ತಥೈವ ಚ ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯಃ ಅಶ್ವತ್ಥಾಮ ವಿಕರ್ಣಶ್ಚ ಸೌಮದತ್ತಿಸ್ತಥೈವ ಚ ಭವಾನ್ ಭೀಷ್ಮಶ್ಚ ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯಃ ಅಶ್ವತ್ಥಾಮ ವಿಕರ್ಣಶ್ಚ ಸೌಮದತ್ತಿಸ್ತಥೈವ ಚ ಭವಾನ್ ಮಾತಾಜಿ ಹೇಳಿಸ್ತೀರಾ? ಮಂಗಳ ವಿ ಮಾತಾಜಿ ಓದಿ. ವಿ ಮಂಗಳ ಮಾತಾಜಿ ಅವ್ರು ಫಸ್ಟ್ ಜಾಯಿನ್ ಆಗಿದ್ದಾರೆ, ಅವ್ರು ಓದ್ಲಿ ಫಸ್ಟ್. ಮಂಗಳ ವಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಒಂದ್ ನಿಮಿಷ, ಸ್ಕ್ರೀನ್ ಬರ್ತಾ ಇಲ್ಲ ಮಾತಾಜಿ ನಂಗೆ. ಸ್ಕ್ರೀನ್ ಬಂತು ಮಾತಾಜಿ. 7ನೇದಲ್ವಾ ಮಾತಾಜಿ? ಹಾ 7ನೇದು ಓದಿ. ಶ್ಲೋಕ 7. ಅಸ್ಮಾಕಂ ತು ವಿಶಿಷ್ಟಾಯೇ ತಾನಿ ಬೋಧ ದ್ವಿಜೋತ್ತಮ ನಾಯಕ ಮಮ ಸೈನ್ಯಸ್ಯ ಸಂಗಾರ್ಥಂ ತಾನ್ ಬ್ರಮೀಮಿತೆ. ಧನ್ಯವಾದಗಳು ಮಾತಾಜಿ. ಅಜಯ ಪ್ರಭುಜಿ ಓದಿ. ಸರಿ ಆಯ್ತಾ ಮಾತಾಜಿ? ಹಾ ಸರಿ ಇತ್ತು ಮಾತಾಜಿ. ಸರಿ.
ಅನ್ಮ್ಯೂಟ್ ಮಾಡ್ಕೊಳ್ಳಿ, ಓದಿ. 7ನೇ ಶ್ಲೋಕ ಅನಿಲ್ ಕುಮಾರ್ ಪ್ರಭುಜಿ ಓದಿ. ಅನಿಲ್ ಕುಮಾರ್ ಪ್ರಭುಜಿ 7ನೇ ಶ್ಲೋಕ ಓದಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಭಾರತಿ ಇಂಡಿ ಮಾತಾಜಿ ಓದಿ. ಭಾರತಿ ಇಂಡಿ ಮಾತಾಜಿ. ಕೆಲವಮ್ಮ ಮಾತಾಜಿ ಓದಿ. ಹರೇ ಕೃಷ್ಣ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಜಿ 8ನೇದ ಮಾತಾಜಿ. 7ನೇ ಶ್ಲೋಕ ಮಾತಾಜಿ. ಆಮ್ತು 7ನೇ ಶ್ಲೋಕ ಓದಿ. ಮಾತಾಜಿ. ಅಸ್ಮಕಾಂ ತು ವಿಶಿಷ್ಟಾಯೇ ತಾನ್ ನಿಬೋಧಾದಿಜೋತಮ ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಕೇಳಿಸ್ಲಿಲ್ಲ ಮಾತಾಜಿ. ಕಟ್ ಕಟ್ ಆಗ್ತಾ ಇದೆ ಮಾತಾಜಿ. ನೆಟ್ವರ್ಕ್ ಬ್ರೇಕ್ ಆಗ್ತಾ ಇದೆ. ಭಾಗ್ಯಲಕ್ಷ್ಮಿ ಮಾತಾಜಿ ಓದಿ. 7ನೇ ಶ್ಲೋಕನ ಮಾತಾಜಿ. ಮಾತಾಜಿ. ಶ್ಲೋಕ 7. ಅಸ್ಮಕಂ ತು ವಿಶಿಷ್ಟಾಯೇ ತನ್ನಿಬೋಧ ದ್ವಿಜೋತ್ತಮ ನಾಯಕ ಮಮ ಸೈನಸ್ಯ ಸಜ್ಞಾರ್ಥಂ ಸಂಬ್ರವೀಮಿತೇ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಸರಿ ಮಾತಾಜಿ. ಮಾತಾಜಿ ದೀರ್ಘಗಳೆಲ್ಲ ಎಳಿಬೇಕು ನೀವು. ಅಸ್ಮಾಕಂ ವಿಶಿಷ್ಟಾಯೇ ತಾನ್ ನಿಬೋಧ ದ್ವಿಜೋತ್ತಮ ಎಳಿಬೇಕು ಮಾತಾಜಿ, ದೀರ್ಘ ಇರೋ ಕಡೆ. ಹೇಳ ಮಾತಾಜಿ ಇನ್ನೊಂದ್ಸರಿ. ಅದೇ ಕರೆಕ್ಷನ್ ಮಾಡ್ಕೊಂಡ್ರೆ ಓಕೆ ಇತ್ತು. ಬಾಕಿ ವರ್ಡಿಂಗ್ ಸರಿ ಇದೆ, ಬಟ್ ದೀರ್ಘ ಬರೋ ಕಡೆ ಎಳಿಬೇಕು, ಒತ್ತಕ್ಷರ ಬರೋ ಕಡೆ ಒತ್ತಿಸಿ ಹೇಳ್ಬೇಕು, ಅದನ್ನ ಪ್ರೆಸ್ ಮಾಡಿ ಹೇಳ್ಬೇಕು. ಅನಿಲ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಟ್ರೈ ಮಾಡಿ. ಪ್ರಭುಜಿ ಅನಿಲ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಹೇಳಿ. ಹರಿಣಿ ಕಕ್ಕೇರಿ ಮಾತಾಜಿ ಓದಿ. ಹರಿಣಿ ಕಕ್ಕೇರಿ ಮಾತಾಜಿ. ಓದ್ತೀನಿ ಮಾತಾಜಿ, ಅನ್ಮ್ಯೂಟ್ ಮಾಡ್ತಾ ಇದ್ದೆ. ಎಷ್ಟನೇ ಶ್ಲೋಕ ಮಾತಾಜಿ? 7ನೇ ಶ್ಲೋಕ ಓದಿ ಮಾತಾಜಿ. ಶ್ಲೋಕ 7. ಹರೇ ಕೃಷ್ಣ. ಶ್ಲೋಕ 7. ಅಸ್ಮಾಕಂ ತು ವಿಶಿಷ್ಟಾಯೇ ತಾನಿ ಬೋಧಾ ದ್ವಿಜೋತ್ತಮ ನಾಯಕ ಮಮ ಸೈನ್ಯಸ್ಯ ಸಂಘಾರ್ಥಂ ತಾನ್ ಭವೀಮಿತೇ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಕವಿತಾ ಮಣಿ ಮಾತಾಜಿ 7ನೇ ಶ್ಲೋಕ ಓದಿ. ಹರೇ ಕೃಷ್ಣ ಮಾತಾಜಿ. ಅಸ್ಮಾಕಂ ತು ವಿಶಿಷ್ಟಾಯೇ ತಾನಿ ಬೋಧ ದ್ವಿಜೋತ್ತಮ ನಾಯಕ ಮಮ ಸೈನ್ಯಸ್ಯ ಸಂಘಾರ್ಥಂ ತಾನ್ ಬ್ರವೀಮಿತೇ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರಭುಜಿ ಓದಿ. ಪ್ರಭುಜಿ ನಮಸ್ತೆ ಮಾತಾಜಿ. ಎಷ್ಟನೇ ಶ್ಲೋಕ ಮಾತಾಜಿ? ನೀವು 7ನೇ ಶ್ಲೋಕ ಓದಿ ಪ್ರಭುಜಿ. ಒಂದೇ ನಿಮಿಷ ಮಾತಾಜಿ. 8ನೇ ಶ್ಲೋಕನಾ? 7ನೇ ಶ್ಲೋಕ. ಹಲೋ 7. ಒಂದೇ ನಿಮಿಷ ಓದ್ತೀನಿ. ಅಸ್ಮಾಕಂ ತು ವಿಶಿಷ್ಟಾಯೇ ತಾನ್ ನಿಬೂಧ ದ್ವಿಜೋತ್ತಮ ನಾಯಕ ಮಮ ಸೈನ್ಯಸ್ಯ ಸಂದಜ್ಞಾರ್ಥಂ ತಾನ್ ಬ್ರವೀಮಿತೇ. ಮೊಬೈಲು ದೊಡ್ಡ ಸ್ಕ್ರೀನ್ ಬಾಗ್ತಾ ಇಲ್ಲ, ಸ್ವಲ್ಪ ಮಳೆ ಬರ್ತಾ ಇದೆ, ಅದಕ್ಕೆ ಏನು ಅಕ್ಷರ ದೊಡ್ಡದಾಗಿ ಕಾಣ್ತಿಲ್ಲ ಮಾತಾಜಿ. ಹೌದಾ? ಓಕೆ ಪ್ರಭುಜಿ. ಮಾತಾಜಿ. ಇವಾಗ ಕಾಣ್ತಾ ಇದೆ. ಸೈನ್ಯಸ್ಯ ಅಲ್ಲೊಂದು ತಪ್ಪಾಯ್ತು, ಬ್ರವೀಮಿತೆ ಅಷ್ಟೇ. ಇನ್ನೊಮ್ಮೆ ಹೇಳ್ತೀನಿ ಮಾತಾಜಿ, ನೀವು ಒಂದ್ಸಾರಿ ಹೇಳಿ ಮಾತಾಜಿ. ಅಸ್ಮಾಕಂ ತು ವಿಶಿಷ್ಟಾಯೇ ತಾನ್ ನಿಬೋಧ ದ್ವಿಜೋತ್ತಮ ನಾಯಕ ಮಮ ಸೈನ್ಯಸ್ಯ ಸಂಜ್ಞಾರ್ಥಂ ತಾನ್ ಬ್ರವೀಮಿತೇ. ಹೇಳ ಮಾತಾಜಿ. ಹೇಳಿ. ಅಸ್ಮಾಕಂ ತು ವಿಶಿಷ್ಟಾಯೇ ತಾನ್
ನಿಬುಧ ದ್ವಿಜೋತ್ತಮ ನಾಯಕಮ ಸೈನ್ಯಸ್ಯ ಸಂಜ್ಞಾರ್ಥಂ ತಾನ ಬ್ರವೀಮಿ. ಬ್ರವೀಮಿತೆ. ಅರ್ಥ ಆಗ್ಲಿಲ್ಲ ಮಾತಾಜಿ. ಬ್ರವೀಮಿತೆ. ಬ್ರವೀಮಿ. ಬ್ರವೀಮಿತೆ. ಹಾ ಎಸ್ ಪ್ರಭುಜಿ, ಕರೆಕ್ಟ್. ಹಾ ಮಾತಾಜಿ. ಹರೇ ಕೃಷ್ಣ. ಈಗ ಶ್ಲೋಕ ಎಷ್ಟು? ಧನ್ಯವಾದಗಳು. ಅರ್ಥ ಮಾತಾಜಿ. ಅರ್ಥ ಅದೇ ಅವರು ಇದ್ರವರೆಗೂ ಯಾರ್ಯಾರು ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಪ್ರಭುಜಿ. ಇದರಲ್ಲಿ ಬ್ರಾಹ್ಮಣೋತ್ತಮರೇ, ನಿಮಗೆ ತಿಳಿಸಲೆಂದು ನನ್ನ ಸೈನ್ಯವನ್ನು ನಡೆಸಬಲ್ಲ ವಿಶೇಷ ಅರ್ಹತೆ ಇರುವ ನಾಯಕರ ವಿಷಯವನ್ನ ಹೇಳಿ ಬಯಸ್ತೀನಿ ಅಂತ ಇವನು ದುರ್ಯೋಧನ ಹೇಳ್ತಾ ಇದ್ದಾನೆ. ಎಲ್ಲರೂ ಅಲ್ಲಿರೋರ್ಗೆಲ್ಲ, ನಮ್ ಕಡೆ ಇರೋರು ನಾಯಕರು ಎಂಥವ್ರು, ಅವ್ರ ವಿಷಯನ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ಪ್ರಭುಜಿ. ವೀಣಾ ಮಾತಾಜಿ ಶ್ಲೋಕ 8 ಓದಿ. ವೀಣಾ ಮಾತಾಜಿ. ಮಾತಾಜಿ ಮಾತಾಜಿ ನಾನು ಶ್ಲೋಕ 7 ಓದ್ಲಾ? ಕವಿತಾ ಮಾತಾಜಿಯಾ? ಓದಿ. ಹೌದು ಮಾತಾಜಿ. 8 ಓದಿ ಮಾತಾಜಿ. ಮಾತಾಜಿ ನನ್ನ ಸಂತ್ರಲ್ಲ ಯಾವ ಶ್ಲೋಕ ಮಾತಾಜಿ? ಶ್ಲೋಕ 8 ಓದಿ. ಈಗ ನಾನು 7 ಒಬ್ಬೊಬ್ರು ಓದಿ. 7 ಓದ್ಬಿಡ್ತೀನಿ ಮಾತಾಜಿ. ಮಾತಾಜಿ 7 ಓದ್ಬಿಡ್ತೀನಿ. ಕವಿತಾ ಮಾತಾಜಿ. ಮಾತಾಜಿ ಅವರು 8. ಓಕೆ, ಓದಿ ಮಾತಾಜಿ. ಅಸ್ಮಾಕಂ ತು ವಿಶಿಷ್ಟಾಯೇ ತಾನ್ನಿಬೋಧ ದ್ವಿಜೋತ್ತಮ ನಾಯಕ ಮಮ ಸೈನ್ಯಸ್ಯ ಸಂಜ್ಞಾರ್ಥಂ ತಾನ್ ಬ್ರವೀಮಿ ತೇ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ವೀಣಾ ಮಾತಾಜಿ ಶ್ಲೋಕ 8 ಓದಿ. ವೀಣಾ ಮಾತಾಜಿ. ಓದ್ತೀನಿ ಮಾತಾಜಿ. ಭಾವಾನ್ ಭೀಷ್ಮಚ್ಚ ಕರ್ಣಚ್ಚ ಕೃಪಚ್ಚ ಸಮೀಂಚಯಃ ಅಶ್ವತ್ಥಾಮ ವಿಕರ್ಣಾಚ್ಚ ಸೋಮದತ್ತಿ ತಥೈವ ಚ. ಎಲ್ಲೂ ನಮಗೆ ಶ್ಚ ಅನ್ನೋದು ಕೇಳಿಸ್ಲೇ ಇಲ್ಲ ಮಾತಾಜಿ. ಭವಾನ್ ಭೀಷ್ಮಶ್ಚ ಕರ್ಣಶ್ಚ, ಶ್ಚ ಅನ್ನೋದು ಸ್ಪಷ್ಟವಾಗಿ ಕೇಳಿಸ್ಬೇಕು. ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯಃ ಅಶ್ವತ್ಥಾಮ ವಿಕರ್ಣಶ್ಚ ಸೌಮದತ್ತಿಸ್ತಥೈವ ಚ. ಹೇಳಿ ಮಾತಾಜಿ ಸಲ. ಭವಾನ್ ಭೀಷ್ಮಚ್ಚ ಕರ್ಣಚ್ಚ ಕೃಪಚ್ಚ ಸಮೀಂಚಯಃ. ಅಲ್ಲಿ ಬ್ರೇಕ್ ಮಾಡಿ. ಭವಾನ್ ಭೀಷ್ಮ ಮಾತಾಜಿ. ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಅಲ್ಲಿ ಒಂದು ಬ್ರೇಕ್ ಕೊಟ್ಟು ನೆಕ್ಸ್ಟ್ ಹೇಳಿ. ಕೃಪಶ್ಚ ಸಮಿತಿಂಜಯಃ. ಭವಾನ್ ಭೀಷ್ಮಚ್ಚ ಕರ್ಣಚ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯಃ ಅಶ್ವತ್ಥಾಮ ವಿಕರ್ಣಚ್ಚ ಸುಮದತ್ತಿ ತಥೈವ ಚ. ಎಸ್ ಮಾತಾಜಿ, ಕರೆಕ್ಟ್. ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ ಮಾತಾಜಿ. ಶೋಭಾ ಭಟ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯಃ ಅಶ್ವತ್ಥಾಮ ವಿಕರ್ಣಶ್ಚ ಸೌಮದತ್ತಿಸ್ತಥೈವ ಚ. ಧನ್ಯವಾದಗಳು ಮಾತಾ. ಧನ್ಯವಾದಗಳು ಮಾತಾಜಿ. ಗೀತಾ ಎಂ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 8. ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯಃ ಅಶ್ವತ್ಥಾಮ ವಿಕರ್ಣಶ್ಚ ಸೌಮದತ್ತಿಸ್ತಥೈವ ಚ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಮಾತಾಜಿ ಮುಂದಕ್ಕೆ ಹೋಗುವ ಮಾತಾಜಿ. ಓಕೆ. ಶ್ಲೋಕ 9 ಹೋಗೋಣ. ಅನ್ಯೇ ಚ ಬಹವಃ ಶೂರಾಃ
मदर्थे मदर्थे त्यक्तजीविताः मदर्थे त्यक्तजीविताः नानाशस्त्र नानाशस्त्र प्रहरणाः सर्वे युद्ध ಮತ್ತೆ ಸ್ಕ್ರೀನ್ ಕಾಣಿಸ್ತಿಲ್ಲ ಲಾಸ್ಟ್ ಲೈನ್ ಸ್ಕ್ರೀನ್ ಕಾಣಿಸೋದಿಲ್ಲ. ಕಾಣಿಸ್ತಲ್ಲ ಈಗ? ಮಾತಾಜಿ अन्ये च बहवः शूराः मदर्थे त्यक्तजीविताः नानाशस्त्रप्रहरणाः सर्वे युद्ध विशारदाः अन्ये च बहवः शूराः मदर्थे त्यक्तजीविताः नानाशस्त्रप्रहरणाः सर्वे युद्ध विशारदाः अन्ये च बहवः शूराः मदर्थे त्यक्तजीविताः पूर्ति ಹೇಳತಂತ ವೇಟ್ ಮಾಡಿ. नानाशस्त्रप्रहरणाः सर्वे युद्ध विशारदाः ಅನುವಾದದಲ್ಲಿ ಏನ್ ಹೇಳ್ತಿದ್ದಾರೆ? ಸೌಂಡ್ ಇರೋರು ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ನನಗಾಗಿ ಪ್ರಾಣವನ್ನೇ ಕೊಡಲು ಸಿದ್ಧರಾಗಿರುವ ಇನ್ನೂ ಅನೇಕ ಮಂದಿ ವೀರರಿದ್ದಾರೆ. ಅವರೆಲ್ಲ ವಿವಿಧ ಅಸ್ತ್ರಶಸ್ತ್ರಗಳನ್ನು ಹೊಂದಿರುವವರು. ಎಲ್ಲರೂ ಯುದ್ಧ ವಿಶಾರದವರು ಅಂದ್ರೆ ಎಲ್ಲರೂ ತುಂಬಾ ಪ್ರವೀಣರು ಯುದ್ಧದಲ್ಲಿ. ಎಲ್ಲಾ ತರ ಅಸ್ತ್ರಶಸ್ತ್ರಗಳನ್ನ ಇಟ್ಕೊಂಡಿದ್ದಾರೆ ಅವರೆಲ್ಲ ಅಂತ ಹೇಳ್ತಾರೆ. ಟ್ಯೂನ್ನಲ್ಲಿ ಕಲಿಯೋಣ ನಾವು. अन्ये च बहवः शूराः मदर्थे त्यक्तजीविताः नानाशस्त्रप्रहरणाः सर्वे युद्ध विशारदाः अन्ये च बहवः शूराः मदर्थे त्यक्तजीविताः सर्वे युद्ध विशारदाः सर्वयुद्ध विशारदः अन्ये च बहवः शूराः मदर्थे त्यक्तजीविताः नानाशस्त्रप्रहरणाः सर्वे युद्ध विशारदाः.
अन्ये च बहवः बहवः शूराः जीविताः प्रहरणाः सर्वे युद्धविशारदाः अन्ये च बहवः शूराः मदर्थे त्यक्तजीविताः नानाशस्त्रप्रहरणाः सर्वे युद्धविशारदाः अन्ये च बहवः शूराः मदर्थे त्यक्तजीविताः नानाशस्त्रप्रहरणाः सर्वे युद्धविशारदाः हरे कृष्ण हरे कृष्ण हरे कृष्ण ಡಿಸ್ಟರ್ಬೆನ್ಸ್ ಇರೋರು ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ಶ್ಲೋಕ ಬೇರೆಯವ್ರಿಗೆ ಆಮೇಲೆ ಅರ್ಥ ಆಗೋದಿಲ್ಲ. ಶ್ಲೋಕ 10. ಅಪರ್ಯಾಪ್ತಂ ಅಪರ್ಯಾಪ್ತಂ ತದಸ್ಮಾಕಂ ತದಸ್ಮಾಕಂ ಬಲಂ ಬಲಂ ಭೀಷ್ಮ ಭೀಷ್ಮ अभिरक्षितं पर्याप्तं त्विदमेतेषां बलं भीमाभिरक्षितं अपर्याप्तं तदस्माकं बलं भीष्माभिरक्षितं पर्याप्तं त्विदमेतेषां बलं भीमाभिरक्षितं अपर्याप्तं तदस्माकं बलं भीष्माभिरक्षितं पर्याप्तं त्विदमेतेषां बलं भीमाभिरक्षितं अपर्याप्तं तदस्माकं बलं भीष्माभिरक्षितं पर्याप्तं त्विदमेतेषां बलं भीमाभिरक्षितं ಅನುವಾದದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನಮ್ಮ ಶಕ್ತಿಯು ಅಳತೆಯನ್ನು ಮೀರಿದ್ದು ಮತ್ತು ತಾತ ಭೀಷ್ಮರಿಂದ ನಮ್ಮನ್ನು ಪರಿಪೂರ್ಣ ರಕ್ಷಣೆ ಇದೆ. ಭೀಮನು ಎಚ್ಚರದಿಂದ ರಕ್ಷಿಸುತ್ತಿರುವ ಪಾಂಡವರ ಶಕ್ತಿಯಾದರೂ ಮಿತವಾದದ್ದು. ಇಲ್ಲಿ ಅವನು ಹೇಳ್ತಾ ಇದ್ದಾನೆ ಕೌರವರ ಕಡೆಯದು ಅಳತೆ ಮೀರಿದ್ದು ಅಂತ ಹೇಳ್ತಾನೆ. ಆಮೇಲೆ ಅವರನ್ನ ತಾತ ಭೀಷ್ಮರಿಂದ ಸಂಪೂರ್ಣ ರಕ್ಷಣೆ ಇರೋದ್ರಿಂದ ಅವ್ರ ಶಕ್ತಿ ಅಳತೆ ಮೀರಿದ್ದು ಅಂತಾನೆ. ಭೀಮ ಅವನು ಒಂಥರ ಕೇರ್ಫುಲ್ ಆಗಿ ಅವ್ರ ಕಡೆಯವ್ರನ್ನ ನೋಡ್ಕೋತಿದ್ದಾನೆ, ಆದ್ರೆ ಅವರ ಪಾಂಡವರ ಶಕ್ತಿ ಎಷ್ಟು ಮಿತವಾದದ್ದು ಅಂತ ಹೇಳ್ತಾ ಇದ್ದಾನೆ. ಟ್ಯೂನಲ್ ಕಲ್ಯಾಣ. ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ पर्याप्तं त्विदमेतेषां बलं भीमाभिरक्षितं अपर्याप्तं तदस्माकं बलं भीष्माभिरक्षितं पर्याप्तं त्विदमेतेषां बलं भीमाभिरक्षितं
अपर्याप्तं तदस्माकं बलं भीष्माभिरक्षितं पर्याप्तं त्विदमेतेषां बलं भीमाभिरक्षितम् अपर्याप्तं तदस्माकं बलं भीष्माभिरक्षितं पर्याप्तं त्विदमेतेषां बलं भीमाभिरक्षितम् ಹರೇ ಕೃಷ್ಣ. ಮಾತಾಜಿ ಹೇಳಿಸ್ತೀರಾ? ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ, ಎಲ್ಲರೂ ಒಮ್ಮೆ ಮ್ಯೂಟ್ ಮಾಡ್ಕೊಳ್ಳಿ. ಲಕ್ಷ್ಮೀ PM ಮಾತಾಜಿ ಹೇಳಿ. ಲಕ್ಷ್ಮೀ PM ಮಾತಾಜಿ 9ನೇ ಶ್ಲೋಕ ಅಲ್ವಾ ಮಾತಾಜಿ? ಹಾ ಮಾತಾಜಿ. अन्ये च बहवः शूराः मदर्थे तत्तजीविताः नानाशस्त्रप्रहरणाः सर्वे युद्ध ವಿಶಾರದಾಹ. ಧನ್ಯವಾದಗಳು ಮಾತಾಜಿ. ಸರಿ ಬಂತಾ ಮಾತಾಜಿ? ಹಾ ಮಾತಾಜಿ ಸರಿ ಬಂತು ಮಾತಾಜಿ. ಸರಿ ಧನ್ಯವಾದಗಳು. ವಿದ್ಯಾ ಕಾಮತ್ ಮಾತಾಜಿ. ವಿದ್ಯಾ ಕಾಮತ್ ಹರೇ ಕೃಷ್ಣ ಮಾತಾಜಿ. ಶ್ಲೋಕ 9. ಅನ್ಯೇಷ ಬಶೂರಾಃ ಮಧ್ಯರ್ಥೆ ತ್ಯಕ್ತ ಜೀವಿತಾಃ ನಾನಾ ಶಸ್ತ್ರ ಪ್ರಹರಣಾಃ ಸರ್ವೇ ಯುದ್ಧ ವಿಶಾರದಃ. ಹರೇ ವಿಶಾರದಾಹ ದೀರ್ಘ ಎಳಿಬೇಕು. ಅದು ಮದರ್ತೆ, ಮತ್ತರ್ತೆ ಅಲ್ಲ, ಮದರ್ತೆ ಅಷ್ಟೇ. ಮದರ್ತೆ ತಕ್ತ ಜೀವಿತಃ ನಾನಾ ಶಸ್ತ್ರ ಪ್ರಹರಣಾಃ ಸರ್ವೇ ಯುದ್ಧ ವಿಶಾರದಃ. ವಿಶಾರದಾಹ ವಿಶಾರದಾಃ. ಧನ್ಯವಾದಗಳು ಮಾತಾಜಿ. ಗ್ರಾಟಿಟ್ಯೂಡ್ ಮಾತಾಜಿ, ನಿಮ್ಮ ಹೆಸರು ಗ್ರಾಟಿಟ್ಯೂಡ್ ಅಂತ ಇದೆ, ಓದಿ ಮಾತಾಜಿ. ಗ್ರಾಟಿಟ್ಯೂಡ್ ಮಾತಾಜಿ. ವಿನೋದ್ ಪ್ರಭುಜಿ ಓದಿ. ವಿನೋದ್ ಪ್ರಭುಜಿ. ಅನೇಕ ಬಹವಃ ಶೂರಾಃ ಮದರ್ತೆ ತ್ಯಕ್ತ ಜೀವಿತಾಃ ನಾನಾ ಶಸ್ತ್ರ ಪ್ರಹರಣಾಃ ಸರ್ವೇ ಯುದ್ಧ ವಿಶಾರದಾಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಕವಿತಾ ಜೇಸಿ ಮಾತಾಜಿ ಓದಿ. ಕವಿತಾ ಜೇಸಿ ಮಾತಾಜಿ. ಕವಿತಾ ಜೇಸಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಲಕ್ಷ್ಮೀ BV ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಅನ್ಯೇ ಚ ಬಹವಃ ಶೂರಾಃ ಮದರ್ತೆ ತ್ಯಕ್ತ ಜೀವಿತಾಃ ನಾನಾ ಶಸ್ತ್ರ ಪ್ರಹರಣಾಃ ಸರ್ವೇ ಯುದ್ಧ ವಿಶಾರದಾಃ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಕವಿತಾ ಜೇಸಿ ಮಾತಾಜಿ ಶ್ಲೋಕ 10 ಓದಿ. ಶ್ಲೋಕ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಮಮತಾ ಮಾತಾಜಿ ಶ್ಲೋಕ 10 ಓದಿ. ಮಮತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಪರ್ಯಾಪ್ತಂ ತದಾಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿದಮೇತಾಶಂ ಬಲಂ ಭೀಮಾಭಿರಕ್ಷಿತಂ.
ಅದು ತ್ವಿಧಮೇತೇಷಾಂ. ಮೇತೇಶಂ ಬಲಂ ಭೀಮಾಭಿರಕ್ಷಿತಂ. ಎಸ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ನಿಹಾರಿಕಾ ಮಾತಾಜಿ ಓದಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಿಹಾರಿಕಾ ಮಾತಾಜಿ, ನಿಹಾರಿಕಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಿರ್ಮಲಾ ಮಾತಾಜಿ ಓದಿ. ಓದ್ತೀನಿ ಮಾತಾಜಿ. ಓದಿ ಮಾತಾಜಿ. ಶ್ಲೋಕ 10. ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಅಪರ್ಯಾಪ್ತಂ ತ್ವಿಧಮೇತೇಷಾಂ ಬಲಂ ಭೀಷ್ಮಾಭಿರಕ್ಷಿತಂ. ಅಲ್ಲ ಮಾತಾಜಿ, ನೀವು ಕನ್ಫ್ಯೂಸ್ ಮಾಡ್ಕೊಂಡ್ರ ಅಂತ. ಹೇಳಿ ಮಾತಾಜಿ. ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಅಲ್ಲಿ ತನಕ ಸರಿಗೆ ಹೇಳಿದ್ರಿ, ಮತ್ತೆ ಅಪರ್ಯಾಪ್ತಂ ಹೋದ್ರಿ. ಪರ್ಯಾಪ್ತಂ ತ್ವಿಧಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ತಪ್ಪಾಯ್ತು ಮಾತಾಜಿ, ಅದು ಹೇಳಿ ಹೇಳಿ. ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿಧಮೇತೇಷಾಂ ಬಲಂ ಭೀಷ್ಮಾಭಿರಕ್ಷಿತಂ. ಬಲಂ ಭೀಮಾಭಿರಕ್ಷಿತಂ. ಬಲಂ ಭೀಮಾಭಿರಕ್ಷಿತಂ. ಎಸ್ ಮಾತಾಜಿ, ಕರೆಕ್ಟ್. ಧನ್ಯವಾದ ಮಾತಾಜಿ. ಪ್ರಿಯಾಂಕಾ ಜಿತ್ತೂರ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 10. ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಾಂ ಪರ್ಯಾಪ್ತಂ ತ್ವಿಧಮೇತೇಷಾಂ ಬಲಂ ಭೀಮಾಭಿರಕ್ಷಿತಾಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಮಾತಾಜಿ ಮುಂದಕ್ಕೆ ಹೋಗು. ಸರಿ ಮಾತಾಜಿ. ಶ್ಲೋಕ 11ಕ್ಕೆ ಹೋಗೋಣ. ಅಯನೇಷು ರಿಪೀಟ್ ಮಾಡಿ. ಚ ಸರ್ವೇಷು ಯಥಾಭಾಗಂ ಅವಸ್ಥಿತಾಃ ಭೀಷ್ಮಂ ಏವ ಸರ್ವೇ ಏವ ಹಿ ಅಯನೇಷು ಚ ಸರ್ವೇಷು ಯಥಾಭಾಗಮವಸ್ಥಿತಾಃ ಭೀಷ್ಮಮೇವಾಭಿರಕ್ಷन्तु ಭವಂತಃ ಸರ್ವ ಏವ ಹಿ. ಅಯನೇಷು ಚ ಸರ್ವೇಷು ಯಥಾಭಾಗಮವಸ್ಥಿತಾಃ ಅಯನೇಷು ಚ ಸರ್ವೇಷು ಅವಸ್ಥಿತಾಃ ಭೀಷ್ಮಮೇವಾಭಿರಕ್ಷन्तु ಭವಂತಃ ಸರ್ವ ಏವ ಹಿ. ಅಯನೇಷು ಚ ಸರ್ವೇಷು ಯಥಾಭಾಗಮವಸ್ಥಿತಾಃ ಭೀಷ್ಮಮೇವಾಭಿರಕ್ಷन्तु ಭವಂತಃ ಸರ್ವ ಏವ ಹಿ. ಅಯನೇಷು ಚ ಸರ್ವೇಷು ಯಥಾಭಾಗಮವಸ್ಥಿತಾಃ ಅನುವಾದ ಓದೋಣ. ಸ್ನೇಹ ವ್ಯೂಹವನ್ನು ಪ್ರವೇಶಿಸಲು ಇರುವ ಆಯಾ ಕಟ್ಟಿನ ಬಿಂದುಗಳಲ್ಲಿ ನಿಮ್ಮ ನಿಮ್ಮ ಸ್ಥಳಗಳಲ್ಲಿ ನಿಂತಿರುವ ನೀವು ಈಗ ಪಿತಾಮಹ ಭೀಷ್ಮರಿಗೆ ಸಂಪೂರ್ಣ ಬೆಂಬಲವನ್ನು ನೀಡಬೇಕು. ಭೀಷ್ಮರಿಗೆ ನಮ್ಮ ಬೆಂಬಲನ ಎಲ್ಲರೂ ಬೆಂಬಲನು ನೀಡಬೇಕು ಅಂತ ಹೇಳ್ತಾ ಇದ್ದಾರೆ. ಟ್ಯೂನಲ್ಲಿ ಕಲಿಯೋಣ. ಅಯನೇಷು ಚ ಸರ್ವೇಷು ಯಥಾಭಾಗಮವಸ್ಥಿತಾಃ
भीष्ममेवाभिरक्षन्तु भवन्तः सर्व एव हि अयनेषु च सर्वेषु यथाभागमवस्थिताः अयनेषु च सर्वेषु भीष्ममेवाभिरक्षन्तु भवन्तः सर्व एव हि अयनेषु च सर्वेषु यथाभागमवस्थिताः भीष्ममेवाभिरक्षन्तु भवन्तः सर्व एव हि अयनेषु च सर्वेषु यथाभागमवस्थिताः भीष्ममेवाभिरक्षन्तु भवन्तः सर्व एव हि ಶ್ಲೋಕ 12 ಹೋಗೋಣ. ತಸ್ಯ ಸಂಜನಯನ್ ಹರ್ಷಂ ಕುರು ವೃದ್ಧಃ ಪಿತಾಮಹಃ ಸಿಂಹನಾದಂ ವಿನದ್ಯೋಚ್ಚೈಃ ಶಂಖಂ ದದ್ಮೌ ಪ್ರತಾಪವಾನ್ तस्य संजनयन् हर्षं कुरु वृद्ध पितामहः सिंहनादं विनद्योच्चैः शंखं दद्मौ प्रतापवान् तस्य संजनयन् हर्षं कुरु वृद्ध पितामहः सिंहनादं विनद्योच्चैः शंखं दद्मौ प्रतापवान् तस्य संजनयन् हर्षं कुरु वृद्ध पितामहः सिंहनादं विनद्योच्चैः शंखं दद्मौ प्रतापवान् तस्य संजनयन् हर्षं कुरु वृद्ध ಅನುವಾದ. ಕುರುಕುಲ ಪಿತಾಮಹರು ಯೋಧರ ತಾತ ಪ್ರತಾಪಶಾಲಿಗಳಾದ ಭೀಷ್ಮರು ಉಚ್ಚಸ್ವರದಿಂದ ಸಿಂಹಗರ್ಜನೆಯಂತೆ ಶಂಖವನ್ನು ಊದಿದರು. ಇದರಿಂದ ದುರ್ಯೋಧನಿಗೆ ಹರ್ಷವಾಯಿತು. ಭೀಷ್ಮರು ಅವರ ಶಂಖನ ಜೋರಾಗಿ ಸಿಂಹ ಗರ್ಜನೆ ತರ ಊದದ್ರಂತೆ. ಇದರಿಂದ ದುರ್ಯೋಧನನಿಗೆ ಹರ್ಷವಾಯಿತು. ಟ್ಯೂನಲ್ಲಿ ಹೇಳೋಣ. ತಸ್ಯ ಸಂಜನಯನ್ ಹರ್ಷಂ ಕುರು ವೃದ್ಧ ಪಿತಾಮಹಃ
सिंहनादं विनद्योच्चैः शङ्खं दद्मौ प्रतापवान् तस्य सञ्जनयन् हर्षं कुरुवृद्धः पितामहः सिंहनादं विनद्योच्चैः शङ्खं दद्मौ प्रतापवान् तस्य सञ्जनयन् हर्षं कुरुवृद्धः पितामहः सिंहनादं विनद्योच्चैः शङ्खं दद्मौ प्रतापवान् तस्य सञ्जनयन् हर्षं कुरुवृद्धः पितामहः सिंहनादं विनद्योच्चैः शङ्खं दद्मौ प्रतापवान् तस्य सञ्जनयन् हर्षं कुरुवृद्धः ಶಂಖಂ ದದ್ಮೌ ಪ್ರತಾಪವಾನ್. ಹರೇ ಕೃಷ್ಣ. ಮಾತಾಜಿ ಹೇಳಿಸ್ತೀರಾ? ಮಾತಾಜಿ ನಿಹಾರಿಕಾ ಮಾತಾಜಿ ಪ್ರಯತ್ನ ಮಾಡಿ. ನಿಹಾರಿಕಾ ಮಾತಾಜಿ ಓದಿ. ರಾಜೇಶ್ವರಿ ಮಾತಾಜಿ ಓದಿ. ರಾಜೇಶ್ವರಿ ಮಾತಾಜಿ ಅನ್ಮ್ಯೂಟ್ ಮಾಡಿ. ರೇಣುಕಾ ಮಾತಾಜಿ ಓದಿ. ರೇಣುಕಾ ಮಾತಾಜಿ ಅನ್ಮ್ಯೂಟ್ ಮಾಡಿ. ಶ್ಲೋಕ 11 ಓದಿ. ನಿಹಾರಿಕಾ ಮಾತಾಜಿ ಓದಿ ಮಾತಾಜಿ ಶ್ಲೋಕ 11. ಅಯನೇಷು ಚ ಸರ್ವೇಷು ಯಥಾ ಭಾಗಮವಸ್ಥಿತಂ ಭೀಷ್ಮಮೇವಾಭಿರಕ್ಷन्तु ಭವಂತಂ ಸರ್ವ ಏವ ಹಿ. ಹರೇ ಕೃಷ್ಣ. ಯಥಾ ಭಾಗ ದೇವರು ಅಲ್ಲಿ ಮಾತ್ರ ತಪ್ಪಾಯ್ತು, ಬಾಕಿ ಎಲ್ಲ ಸರಿ ಇತ್ತು ಬರ್ತದೆ. ಹರೇ ಕೃಷ್ಣ. ಹರಿ ಬೋಲ್. ಧನ್ಯವಾದಗಳು ಮಾತಾಜಿ. ರಾಜೇಶ್ವರಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ರೇಣುಕಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಓದಿ. ಸಂಜಯ್ ಪ್ರಭುಜಿ ಓದಿ. ಸಂಜಯ್ ಪ್ರಭುಜಿ ಅನ್ಮ್ಯೂಟ್ ಮಾಡಿ. ಕವಿತಾ ಸಿ.ಕೆ. ಮಾತಾಜಿ ಓದಿ. ಕವಿತಾ ಸಿ.ಕೆ. ಮಾತಾಜಿ ಅನ್ಮ್ಯೂಟ್ ಮಾಡಿ. ಶಾರದಾ ಹೆಮ್ಮಾಡಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಅಯನೇಷು ಚ ಸರ್ವೇಷು ಯಥಾ ಭಾಗಮವಸ್ಥಿತಾಃ ಭೀಷ್ಮಮೇವಾಭಿರಕ್ಷन्तು ಭವಂತಃ ಸರ್ವ ಏವ ಹಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ರಾಜೇಶ್ವರಿ ಮಾತಾಜಿ. ಮಾತಾಜಿ ಓದ್ತೀವಿ. ಹರೇ ಕೃಷ್ಣ ಮಾತಾಜಿ ಓದ್ತೀನಿ. ಓದಿ ಮಾತಾಜಿ. ಯಾವ್ದು ಮಾತಾಜಿ? 11, 12 ಮಾತಾಜಿ. ಸವಿತಾ ಮಾತಾಜಿ 11ನೇ ಶ್ಲೋಕ ನೀವು ಓದಿ. ಅಯನೇಷು ಚ ಸರ್ವೇಷ ಯಥಾ ಭಾಗಮವಸ್ಥಿತ ಭೀಷ್ಮಮೇವಾಭಿರಕ್ಷಿತಾ ಭವತಂ ಸರ್ವ ಏವ ಹಿ. ಮಾತಾಜಿ ಅಷ್ಟು ಲೈನು ತಪ್ಪಾಗಿದೆ. ಅಯನೇಷು ಚ ಸರ್ವೇಷು, ಸರ್ವೇಶ ಅಲ್ಲ ಸರ್ವೇಷು, ಯಥಾ ಭಾಗಂ ಅವಸ್ಥಿತಾಃ ಅಥವಾ ಯಥಾ ಭಾಗಂ ಅವಸ್ಥಿತಾಃ ಭೀಷ್ಮಮೇವಾಭಿರಕ್ಷन्तु, ರಕ್ಷತ ಅಲ್ಲ ರಕ್ಷಂತು ಭವಂತ ಸರ್ವ ಏವ ಹಿ. ಅಷ್ಟರಲ್ಲೂ ತಪ್ಪಿತ್ತು ಮಾತಾಜಿ. ಇನ್ನೊಂದ್ಸಲ ಹೇಳೋದಿದ್ರೆ
ಅಯನೇಶ ಚ ಸರ್ವೇಶ ಅಯನೇಷು ಚ ಸರ್ವೇಷು ಅಯನೇಶ ಚ ಸರ್ವೇಶ ಅಯನೇಷು ಚ ಸರ್ವೇಷು ಅಯನೇಷು ಚ ಸರ್ವೇಷು ಯಥಾ ಭಾಗಮಾವಸ್ಥಿತಾಃ ಭೀಷ್ಮಾಮೇವಾಭಿರಕ್ಷಿತಾಃ ರಕ್ಷಂತು ಭೀಷ್ಮಮೇವಾಭಿರಕ್ಷಂತು ಭೀಷ್ಮಾಮೇವಾಭಿರಕ್ಷಂತು ಭವತಾಃ ಸರ್ವ ಭವಂತಃ ಸರ್ವ ಏವ ಹಿ ಭವಂತಃ ಸರ್ವ ಏವ ಹಿ. ಸರಿ ಬಂತ ಮತ್ತೆ. ಧನ್ಯವಾದಗಳು ಮಾತಾಜಿ. ಶೀಲಾದೇವಿ ಮಾತಾಜಿ 12ನೇ ಶ್ಲೋಕ ಓದಿ. ತಸ್ಯ ಸಜ್ಞನಯನ ಹರ್ಷಂ ಪುರುವೃಂದಃ ಪಿತಾಮಹ ಸಿಂಹನಾದಂ ವಿನೋದೋಚೈ ಶಂಖದದ್ಮಾ ಪ್ರತಾಪವಾನ್. ಮಾತಾಜಿ ಅಲ್ಲಿ ಕುರು ವೃಂದ ಅಲ್ಲ, ಕುರು ವೃದ್ಧ. ಕುರುವೃಂದಃ ಪಿತಾಮಹ ಕುರುವೃಂದಃ ಪಿತಾಮಹ ವೃಂದ ಅಲ್ಲ ಮಾತಾಜಿ, ವೃಂದ ಅಲ್ಲ, ಕುರು ವೃದ್ಧ. ಕುರುವೃದ್ಧ ಪಿತಾಮಹ ಪಿತಾಮಹ ಸಿಂಹನಾದಂ ವಿನದ್ಯೋಚ್ಯೈಃ ಸಿಂಹನಾದಂ ವಿನದ್ಯೋಚ್ಚೈಃ ದ್ಯೋಚ್ಯೈಃ ಎರಡು ಚಿಕ್ಕ ವಿನೋದ್ಯೋಚ್ಚೈಃ ಶಂಖಂ ದದ್ಮೌ ಪ್ರತಾಪವಾನ್. ಶಂಖಂ ದದ್ಮೌ ಪ್ರತಾಪವಾನ್. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಡಿ. ಹರೇ ಕೃಷ್ಣ ಮಾತಾಡಿ. ಶ್ರೀಶ ಪ್ರಭುಜಿ ಓದಿ. ಶ್ರೀಶ ಪ್ರಭುಜಿ ಓದಿ. 12ನೇ ಶ್ಲೋಕನ ಮಾತಾಜಿ. 12ನೇ ಶ್ಲೋಕ ಹೌದು. ಸಂಜನಯನ್ ತಸ್ಯ ಸಂಜನಯನ್ ಹರ್ಷಂ ಕುರುವೃದ್ಧ ಪಿತಾಮಹ ಸಿಂಹನಾದಂ ವಿನೋದ್ಯೋಚ್ಚೈಃ ಶಂಖಂ ದದ್ಮೌ ಪ್ರತಾಪವಾನ್. ಹರಿ ಬೋಲ್. ಪ್ರಭುಜಿ. ಶ್ವೇತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ರಾಜೇಶ್ವರಿ ಮಾತಾಜಿ ಹೊರಗೆ. ಒಂದ್ ನಿಮಿಷ ಮಾತಾಜಿ, ಒಂದ್ ನಿಮಿಷ. ರಾಜೇಶ್ವರಿ ಮಾತಾಜಿ ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 12. ತಸ್ಯ ಸಂಜಯನ್ ಹರ್ಷಂ ಕುರುವೃದ್ಧಃ ಪಿತಾಮಹಃ ಸಿಂಹನಾದಂ ವಿನೋದ್ಯಶ್ಚೈಃ ಶಂಖಂ ದದ್ಮೌ ಪ್ರತಾಪವಾನ್. ಮಾತಾಜಿ ಅಲ್ಲಿ ತತ್ಸ ಸಂಜನಯನ್, ಸಂಜಯನ್ ಅಲ್ಲ, ಸಂಜನಯನ್. ಆಮೇಲೆ ವಿನೋದ್ಯೋಚ್ಚೈಃ ಅಲ್ಲಿ ಎರಡು ಸಣ್ಣ ಸೊನ್ನೆ ಬಂದಿದೆ ನೋಡಿ. ವಿನೋದೋಶ್ಚೈಃ. ಎಸ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಶ್ವೇತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ತಸ್ಯ ಸಂಜನಯನ್ ಹರ್ಷಂ ಕುರುವೃದ್ಧ ಪಿತಾಮಹ ಸಿಂಹನಾದಂ ವಿನದ್ಯೋಚ್ಚೈಃ ಶಂಖಂ ದದ್ಮೌ ಪ್ರತಾಪವಾನ್. ಹರೇ ಕೃಷ್ಣ ಮಾತಾಜಿ ಅಲ್ಲಿ ಕುರುವೃದ್ಧ ಪಿತಾಮಹ ಎರಡು ಸೊನ್ನೆ ಇದೆ. ಕುರುವೃದ್ಧ ಪಿತಾಮಹ. ಎಸ್. ಧನ್ಯವಾದಗಳು ಮಾತಾಜಿ. ಸ್ರವಂತಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ತಸ್ಯ ಸಂಜನಯನ್ ಹರ್ಷಂ ಕುರುವೃದ್ಧ ಪಿತಾಮಹ ಸಿಂಹನಾದಂ ವಿನದ್ಯೋಚೈಃ ಶಂಖಂ ದದ್ಮೌ ಪ್ರತಾಪವಾನ್. ಹರೇ ಕೃಷ್ಣ ಮಾತಾಜಿ. ಎಲ್ಲರಿಗೂ ಓದಿಸುದ ಮಾತಾಜಿ. ಓದಿಸಿ ಮಾತಾಜಿ. ಆಯ್ತು. ವೆಂಕಟರಾಯನ್ ವಿ ಪ್ರಭುಜಿ 11ನೇ ಶ್ಲೋಕ ಓದಿ.
ಓದ್ತೀನಿ ಮಾತಾಜಿ, ಓದ್ತೀನಿ. ಹರೇ ಕೃಷ್ಣ. ಅಯನೇಷು ಚ ಸರ್ವೇಷು ಯಥಾಭಾಗಮವಸ್ಥಿತಾಃ ಭೀಷ್ಮಮೇವಾಭಿರಕ್ಷन्तು ಭವಂತ ಸರ್ವ ಏವ ಹಿ. ಎಲ್ಲ ಸರಿ ಇತ್ತು ಪ್ರಭುಜಿ. ಯಥಾಭಾಗ ದೀರ್ಘ ಇದೆ, ಥಾ ಇದೆ, ಯಥಾಭಾಗ ಅಲ್ಲ ಯಥಾಭಾಗ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದ. ಯಥಾಭಾಗಮವಸ್ಥಿತಾಃ ಭೀಷ್ಮಮೇವಾಭಿರಕ್ಷन्तು ಭವಂತ ಸರ್ವ ಏವ ಹಿ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ವೆಂಕಟೇಶ್ ಪ್ರಭುಜಿ 12ನೇ ಶ್ಲೋಕ ಓದಿ. ವೆಂಕಟೇಶ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 12. ತಸ್ಯ ಸಂಜನಯನ್ ಹರ್ಷಂ ಕುರು ವೃದ್ಧಂ ಪಿತಾಮಹಃ ಸಿಂಹನಾದಂ ವಿನದ್ಯೋಚ್ಚೈಃ ಶಂಖಂ ದದ್ಮೌ ಪ್ರತಾಪವಾನ್. ಎಲ್ಲ ಸರಿ ಇತ್ತು ಪ್ರಭುಜಿ. ಕುರು ವೃದ್ಧಂ ಅಲ್ಲ ವೃದ್ಧ. ಕುರು ವೃದ್ಧ ಪಿತಾಮಹ. ಧನ್ಯವಾದಗಳು ಪ್ರಭುಜಿ. ಧನ್ಯವಾದ ಮಾತಾಜಿ. ಯೋಗೇಶ ಪ್ರಭುಜಿ 11ನೇ ಶ್ಲೋಕ ಓದಿ. ಯೋಗೇಶ ಪ್ರಭುಜಿ. ಯೋಗೇಶ ಪ್ರಭುಜಿ. ಯೋಗೇಶ ಮಾತಾಜಿ ಇಬ್ರು ಇದ್ದಾರೆ. ಯೋಗೀಶ ಕರುವಾತ. ಯೋಗೀಶ ಪ್ರಭುಜಿ ಯಾ ಮಾತಾಜಿ ಓದಿ. ಸಂಜಯ್ ಪ್ರಭುಜಿ. ಸಂಜಯ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಓದಿ. ಸಂಜಯ್ ಪ್ರಭುಜಿ ಓದಿ. ಹರೇ ಕೃಷ್ಣ. ಒಂದು ಮೊಬೈಲ್ ನೀವು ಸ್ವಿಚ್ ಆಫ್, ಒಂದು ಮೊಬೈಲ್ ಅನ್ನು ಬಂದ್ ಮಾಡಿ ಸ್ಟಾಪ್ ಮಾಡಿ ಓದಿ. ಯಾವುದು ಮಾತಾಜಿ? ಎಕೋ ಬರ್ತಾ ಇದೆ. ಒಂದ್ ಡಿವೈಸ್ ನ ಇದೆ ಡಿಸ್ಕನೆಕ್ಟ್ ಮಾಡಿ ಇನ್ನೊಂದು ಬಂದ್ರಲ್ಲಿ ಓದಿ. ಎಕೋ ಬರ್ತಾ ಇದೆ. ಸರಿ. ಸಂಜಯ್ ಪ್ರಭುಜಿಯಲ್ಲಿ ಏನೋ ಪ್ರಾಬ್ಲಮ್ ಇದೆ. ಪಾರ್ವತಮ್ಮ ಮಾತಾಜಿ ಓದಿ. ಪಾರ್ವತಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದ್ತೀನಿ ಮಾತಾಜಿ. ಎಷ್ಟನೇದು ಮಾತಾಜಿ? 11ನೇ ಶ್ಲೋಕ ನೀವು ಓದಿ ಮಾತಾಜಿ. ಅಯನೇಷು ಚ ಸರ್ವೇಷು ಯಥಾ ಭಾಗಮವಸ್ಥಿತಾಃ ಭೀಷ್ಮಮೇವಾಭಿರಕ್ಷन्तು ಭವಂತು ಸರ್ವ ಏವ ಹಿ. ಭವಂತಃ ಸರ್ವ ಏವ ಹಿ. ಭವಂತಃ ಮಾತಾಜಿ. ಭವಂತಃ ಸರ್ವ ಏವ ಹಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಲಲಿತಾ ಮಾತಾಜಿ. ಲಲಿತಾ ಆವ್ ಪೂಜಾರಿ ಮಾತಾಜಿ ಓದಿ 12ನೇ ಶ್ಲೋಕ. ಶ್ಲೋಕ 12. ತಸ್ಯ ಸಂಜಯನ್ ಹರ್ಷಂ ಗುರುವೃದ್ಧಃ ಪಿತಾಮಹ ಸಿಂಹನಾದಂ ವಿನೋದೋಚ್ಚೈಃ ಶಂಖಂ ದದ್ಮೋ ಪ್ರತಾಪವಾನ್. ಮಾತಾಜಿ ತಸ್ಯ ಸಂಜನಯನ್. ಸಂಜಯನ್ ಅಲ್ಲ ಸಂಜನಯನ್. ಕುರುವೃದ್ಧ ಪಿತಾಮಹ. ಕುರುವೃದ್ಧಃ ಪಿತಾಮಹ. ಕುರುವೃದ್ಧ ಅಂತ ಹೇಳ್ಬಾರ್ದು, ಮಧ್ಯ ಇರೋದಕ್ಕೆ ಕುರುವೃದ್ಧ ಅಂತ ಕಟ್ ಮಾಡ್ಬೇಕು. ಪಿತಾಮಹ. ಕುರುವೃದ್ಧ ಪಿತಾಮಹ. ಸಿಂಹನಾದಂ ವಿನದ್ಯೋಚ್ಚೈಃ. ಸಿಂಹನಾದಂ ವಿನದ್ಯೋಚ್ಚೈಃ. ಯೋಚ್ಚೈಃ. ಎರಡು ಸೊನ್ನೆ ಚಿಕ್ಕ ಚಿಕ್ಕ ಸೊನ್ನೆ ಕಾಣುತ್ತಲ್ಲ, ಹ್ರಸ್ವ ಅಂತಾರಲ್ಲ. ಪ್ರಾಕ್ಟೀಸ್ ಮಾಡಿ. ಇನ್ನೊಮ್ಮೆ ಓದ್ತಿರ ಮಾತಾಜಿ. ಲಲಿತಾ ಮಾತಾಜಿ. ಹಾ ಮಾತಾಜಿ. ತಸ್ಯನ್ ಹರ್ಷಂ ಕುರು ವೃದ್ಧ ಪಿತಾಮಹ ಸಿಂಹನಾದಂ ವಿನೋದೋಚ್ಚೈಃ ಶಂಖಂ ದದ್ಮೋ ಪ್ರತಾಪವಾನ್. ಪಿತಾಮಹ ಮಾತಾಜಿ. ಪಿತಾಮಹ ಅಲ್ಲ ಪಿತಾಮಹ.
2 ಸೊನ್ನೆ ಇದೆ ನೋಡಿ ಪಕ್ಕ. ಹಕಾರ ಸೇರಿಸ್ಬೇಕು ನೀವು. ಪಿತಾಮಹ ಅಂತ. ಪಿತಾಮಹ. ಧನ್ಯವಾದಗಳು ಮಾತಾಜಿ. ಮಾತಾಜಿ. ಕನ್ನಡ ಎಲ್ಟು ಗ್ರಾಟಿಟ್ಯೂಡ್ ಪ್ರಭುಜಿಯ ಮಾತಾಜಿ ಓದಿ. ಕನ್ನಡ ಎಲ್ಟು ಗ್ರಾಟಿಟ್ಯೂಡ್ ಟ್ರೈ ಮಾಡಿ ಮಾತಾಜಿ. ಮಾತಾಜಿ ಎಲ್ಲರೂ ಓದಿ ಆಯ್ತು ಮಾತಾಜಿ. ಸಂಜಯ್ ಪ್ರಭುಜಿ ಓದಿ. ಪ್ರಭುಜಿ ಎಲ್ಲಿದ್ದಾರೆ? ಸಂಜಯ್ ಪ್ರಭುಜಿ ಅವ್ರದ್ದು ಏನೋ ಮೊಬೈಲ್ ಪ್ರಾಬ್ಲಮ್. ಪ್ರಭುಜಿ ಟ್ರೈ ಮಾಡಿ ಈಗ. ಓದ್ಲಿಲ್ಲ ನಾನು. ಕವಿತಾ ರೆಡ್ಡಿ ನಾನು ಓದ್ಲಿಲ್ಲ. ನಾನು ಹೇಳ. ಒಂದ್ ನಿಮಿಷ ಮಾತಾಜಿ. ಸಂಜಯ್ ಪ್ರಭುಜಿ ಓದ್ಲಿ, ನಂತರ ನೀವು ಓದಿ. ಸರಿ ಸರಿ ಮಾತಾಜಿ. ಸಂಜಯ್ ಪ್ರಭುಜಿ ಅನ್ಮಿಟ್ ಮಾಡ್ಕೊಂಡು ಓದಿ. ಓಕೆ. ಕವಿತಾ ಮಾತಾಜಿ, ಕವಿತಾ ರೆಡ್ಡಿ ಮಾತಾಜಿ ಓದಿ. ಮಾತಾಜಿ 11. 11 ಓದಿ. ಶ್ಲೋಕ 11. ಅಯನೇಷು ಚ ಸರ್ವೇಷು ಯಥಾ ಭಾಗಮವಸ್ಥಿತಾಃ ಭೀಷ್ಮಮೇವಾಭಿರಕ್ಷन्तು ಭವಂತಃ ಸರ್ವ ಏವ ಹಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ನಾನು ಓದ್ಲ ಮಾತಾಜಿ? ವಿದ್ಯಾ 12ನೇ ಶ್ಲೋಕ ಓದಿ. ಒಮ್ಮೆ ಓದಿದ್ದೀರಿ ನೀವು, ಓದಿ. ಅಯನೇಷು ಸರ್ವೇಷು ಯಥಾ ಭಾಗಮವಸ್ಥಿತಃ ಭೀಷ್ಮಮೇವಾಭಿರಕ್ಷन्तು ಭವಂತಃ ಸರ್ವ ಏವ ಹಿ. ಹರೇ ಕೃಷ್ಣ. ಯಥಾ ಭಾಗಮವಸ್ಥಿತಾಃ ದೀರ್ಘ ಇದೆ ಮಾತಾಜಿ. ಆಮೇಲೆ ಹಕಾರ. ಯಥಾ ಭಾಗಮವಸ್ಥಿತಾಃ. ಎಸ್. ಧನ್ಯವಾದಗಳು ಮಾತಾಜಿ. ಯೋಗೀಶ ಪ್ರಭುಜಿ ನೀವು ಟ್ರೈ ಮಾಡಿ, ಪ್ರಯತ್ನ ಪಡಿ. ಯೋಗೀಶ ಪ್ರಭುಜಿ ಮಾತಾಜಿ. ಮಾತಾಜಿ ಓದಿ ಓದಿ ಪ್ರಭುಜಿ ನಾನು ಓದಿ. ಸ್ವಲ್ಪ ಇದ್ದಿದ್ದೇನೆ, ನಾನು ಕೇಳ್ತಾ ಇದ್ದೇನೆ ಮಾತಾಜಿ. ಓಕೆ ಪ್ರಭುಜಿ. ಧನ್ಯವಾದಗಳು ಪ್ರಭುಜಿ. ಓಕೆ. ಎಲ್ಲರೂ ಓದಿ ಆಯ್ತಲ್ವಾ? ಎಲ್ಲರಿಗೂ ಎಲ್ಲ ಹಾಕಿದ್ದೀರಾ? ಎಲ್ಲರೂ ಹಾಕಿದ್ದೀರಲ್ವಾ? ಎಲ್ಲರೂ ಅಟೆಂಡೆನ್ಸ್ ಹಾಕಿದ್ದೀರಲ್ವಾ? ಮತ್ತೆ ಮಾತಾಜಿ ಅಟೆಂಡೆನ್ಸ್ ಬಂದಿಲ್ಲ ಮಾತಾಜಿ. ನೀವು ಈಗ ಜಾಯಿನ್ ಆದದ್ದು ಮಾತಾಜಿ. ನಾನು ಹೇಳ್ತೀನಿ ಮಾತಾಜಿ. ಜಾಯಿನ್ ಆಗಿಲ್ಲ, ಫಸ್ಟ್ ಆಗಿದ್ರಿ ಮಾತಾಜಿ. ನೋಡಿ ಲಲಿತಾ ಮಾತಾಜಿ ಈಗ ಬರ್ತಾ ಇದೆ. ಅಯನೇಷು ಚ ಸರ್ವೇಷು ಯಥಾ ಭಾಗಮವಸ್ಥಿತೋ. ఎక్కువ ಬರ್ತಾ ಇದೆ ಚಿನ್ನು. ಎಕೋ ಬರುತ್ತೆ ಮಾತಾಜಿ. ಯಾಕೋ ಬರ್ತಾ ಇದೆ ಚಿನ್ನು. ಓಕೆ, ಕ್ಲೋಸ್ ಮಾಡೋಣ ಮಾತಾಜಿ. ಪ್ರಭುಜಿ ನಿಮ್ದು ಫೋನೇ ಸಾಧಿಲ್ಲ ಪ್ರಭುಜಿ. ನಾಳೆ ಹೇಳಿ ಪ್ರಭುಜಿ. ಓಕೆ ಓಕೆ ಮಾತಾಜಿ. ಎಕೋನೇ ಬರ್ತಾರೆ. ಪ್ರಭು ಒಂದು ಡಿವೈಸ್ ಅನ್ಮ್ಯೂಟ್ ಮಾಡ್ಬಿಡಿ. ಒಂದು ಡಿವೈಸ್ ಆಫ್ ಮಾಡ್ಬಿಡಿ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ನಾಳೆ ಮತ್ತೆ ನಾವು ಸೇರೋಣ 8 ಗಂಟೆಗೆ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಧನ್ಯವಾದ ಮಾತಾಜಿ. ಹರೇ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ನಾಳೆ ಒಂದು 10 ಶ್ಲೋಕವಾದ ದಿವಸಕ್ಕೆ ಆಗುವಂತೆ ಮಾಡುವ ಮಾತಾಜಿ.
ಹೌದು, ಸ್ವಲ್ಪ ಸ್ಪೀಡ್ ಮಾಡ್ಬೇಕಲ್ಲ. ಸ್ಪ್ರೆಡ್ ಮಾಡ್ಬೇಕು. ಅದೇ ಆ ಪ್ರೋಸ್ ವರ್ಡ್ಸ್ ನಾನು ಒಬ್ಳೆ ಹೇಳ್ಬಿಡ್ತೀನಿ, ಆಮೇಲೆ ಟ್ಯೂನಲ್ಲಿ ಮಾತ್ರ ಹೇಳ್ಕೊಡ್ತೀನಿ, ಅದು ಸರಿಯಾಗುತ್ತೆ ಅಲ್ವಾ? ನಾಳೆ ಮಾಡಿ. ತುಂಬಾ ಚೆನ್ನಾಗಿ ಬರ್ತಾ ಇದೆ ಮಾತಾಜಿ. ಥ್ಯಾಂಕ್ ಯು. ನಮಗೂ ನೀವು ಹೇಳೋ ಅಂತ ಸ್ಲ್ಯಾಂಗ್ ನಮಗೂ ಬಂದ್ಬಿಡ್ತಾ ಇದೆ, ಅಷ್ಟು ಕ್ಲಾರಿಟಿ ಬರ್ತಾ ಇದೆ ಮಾತಾಜಿ. ಒಂದೇ ಕ್ಲಾಸ್ ಅಲ್ಲೇನೆ, ಫಸ್ಟ್ ಕ್ಲಾಸ್ ಇದ್ದೀನಿ. ಅದೇ ಆಕ್ಚುಲಿ ಹೀಗೆ ಕಲಿಬೇಕು ನಾವು. ಪ್ರೋಸ್ ಟೈಪ್ ಫಸ್ಟ್ ವರ್ಡ್ ಬೈ ವರ್ಡ್ ಓದ್ಕೊಂಡು ಆಮೇಲಿಂದಾನೆ ಟ್ಯೂನಲ್ಲಿ ಹೇಳ್ಬೇಕು ನಾವು. ಅವಾಗಲೇ ಅದು ಕರೆಕ್ಟ್ ಆಗಿ ಪ್ರೊನೌನ್ಸಿಯೇಷನ್ ಕರೆಕ್ಟ್ ಆಗಿ ಬರುತ್ತೆ. ಮಾತಾಜಿ ನೀವು ಹೇಳ್ಕೊಡ್ತಾ ಇದ್ದೀರಾ, ಆದ್ರೆ ಅದನ್ನ ನಾವು ರಿಪೀಟ್ ಮಾಡುವಾಗ ನೀವು ಎಲ್ಲಾರ್ದು ಹೇಳಿಸ್ತಿರಲ್ಲ, ಅದು ಕನ್ಫ್ಯೂಸ್ ಆಗಿ ಹೋಗ್ತಾ ಇದೆ. ನೀವು ಇಬ್ಬರನ್ನ ಮಾತ್ರ ಹೇಳಕ್ ಬಿಟ್ರೆ ಚೆನ್ನಾಗಿರೋ ಕೇಳಿಸ್ಕೋಬಹುದು. ನಾವು ಹಂಗೇನೆ ಅದು ಅನ್ಮ್ಯೂಟ್ ಮಾಡ್ಕೊಂಡೆ ಹೇಳ್ಕೋಬಹುದು ಮಾತಾಜಿ. ಹಾ, ಎಲ್ಲಾರು ನೀವ್ ಹೇಳಿದ್ದನ್ನ ರಿಪೀಟ್ ಮಾಡ್ತಾರಲ್ಲ, ಎಲ್ಲಾರು ಮಾಡುವಾಗ ಅದು ಡಿಸ್ಟರ್ಬ್ ಕೇಳಿಸೋದಿಲ್ಲ ಅಂತೀರಾ? ಮಾತಾಜಿ ಎಲ್ಲಾರ್ದು ಒಬ್ಬೊಬ್ರು ಒಂದೊಂದ್ ರಾಗದಲ್ಲಿ ಹೇಳ್ತಾರ, ಆಮೇಲೆ ಒಬ್ರು ಒಂದ್ ಹೇಳಿದ್ರೆ ಇನ್ನೊಬ್ರು ಇನ್ನೊಂದ್ ಹೇಳ್ತಾ ಇರ್ತಾರಲ್ಲ, ಅವಾಗ ಕೇಳೋರ್ಗೆ ನಾವ್ ಹೇಳೋರ್ಗೆ ಒಂಥರ ಆಗ್ತಾ ಇದೆ. ಹಂಗಾಗಿ ನೀವ್ ಒಂದಿಬ್ಬರಿಗೆ ಇಳಿಸಿದ್ರೆ ಎಲ್ಲರಿಗೂ ಒಬ್ರು ಇಬ್ರು ಅಥವಾ ನೀವೇ ಅನ್ಮ್ಯೂಟ್ ಮಾಡ್ಬಿಡಿ ಮಾತಾಜಿ. ನೀವೇ ಮಾಡ್ಬಿಡಿ ಮಾತಾಜಿ. ಆತರ ನೋಡೋಣ, ನಾಳೆ ಬೇರೆ ತರ ಮಾಡೋಣ, ಪ್ರಯತ್ನ ಮಾಡುವ ಮಾತಾಜಿ. ನೀವು ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀರಾ, ಅದು ಆತರ ಅನ್ನಿಸ್ತಾ ಇದೆ. ನೋಡಿ ಪ್ರಯತ್ನ ಪಟ್ಟಿ. ನಮ್ಗೆ ಏನಂದ್ರೆ ನಾವು ಹೇಳುವಾಗ ನೀವು ರಿಪೀಟ್ ಮಾಡಿದ್ರೆ ಕೂತ್ಕೊಳ್ಳುತ್ತೆ. ಹೌದಾ? ಅಲ್ಲ ಮಾತಾಜಿ, ಹಾಗೇನೆ ಹೇಳ್ಕೊಳ್ತೀವಿ, ಹೇಳ್ದಿರ ಇರಲ್ಲ. ಮ್ಯೂಟಲ್ ಹೇಳ್ಕೊತೀವಿ ಮಾತಾಜಿ. ಓಕೆ ಮಾತಾಜಿ, ಓಕೆ, ಹಂಗೆ ಮಾಡೋಣ. ನಾಳೆ ನಾನು ಒಬ್ಳೇನೆ ಹೇಳ್ತೀನಿ. ಯಾರು ಚೆನ್ನಾಗಿ ಹೇಳ್ತೀರೋ ಒಬ್ಬೊಬ್ರಿಗೆ ಅನ್ಮ್ಯೂಟ್ ಮಾಡ್ಬಿಟ್ಟು ಒಂದೊಂದು ಶ್ಲೋಕ ಒಬ್ಬೊಬ್ರಿಗೆ ಅನ್ಮ್ಯೂಟ್ ಮಾಡ್ಬಿಟ್ಟು ಹೇಳ್ಕೊಡಿ, ಎಲ್ಲ ಮ್ಯೂಟ್ ಮಾಡಿ ಹೇಳ್ಕೊತೀವಿ. ಓಕೆ, ಹೇಳ್ಕೊಂತೀವಿ ಮಾತಾಜಿ ನಾವು. ಧನ್ಯವಾದ ಮಾತಾಜಿ. ಧನ್ಯವಾದ ಮಾತಾಜಿ, ಎಲ್ರಿಗೂ ಧನ್ಯವಾದಗಳು. ಎಂಡ್ ಮಾಡ್ತೀನಿ. ಧನ್ಯವಾದ ಮಾತಾಜಿ. ಪ್ರವೀಣಾ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಧನ್ಯವಾದ ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಧನ್ಯವಾದ ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಈಗ ಸರಿ ಇದೆ ನಿಮ್ದು ಮೊಬೈಲು. ಓಕೆ, ಎಂಡ್